ಅದು 2025 ಜೂನ್ 12ನೇ ತಾರೀಕು. ಸಮಯ 1:38. ಅಹಮದಾಬಾದ್ನಿಂದ ಲಂಡನ್ಗೆ ಹೋಗುತ್ತಿದ್ದಂತಹ ವಿಮಾನದ ಪೈಲಟ್ ಮೇಡೆ ಎಂದು ತುರ್ತು ಕರೆ ಮಾಡಿದ್ದಾರೆ. ಆದರೆ ದುರಾದೃಷ್ಟ, ವಿಮಾನ ನಿಲ್ದಾಣದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿದ್ದಂತಹ ಮೆಡಿಕಲ್ ಹಾಸ್ಪಿಟಲ್ಗೆ ಹೋಗಿ ಆ ವಿಮಾನ ಅಪ್ಪಳಿಸಿ ಸರಿಸುಮಾರು 242 ಜನ ಪ್ರಾಣವನ್ನ ಕಳೆದುಕೊಂಡಿದ್ದರು. ಇದಕ್ಕೆ ಕಾರಣ ಆ ಒಂದು ಬೂದು ಬಣ್ಣದ ಚುಕ್ಕೆ, ಅದು ಬೇರೆ ಏನೂ ಅಲ್ಲ, ಅದು ವಿಮಾನದ ಒಂದು ರಹಸ್ಯ ತುರ್ತು ಸಾಧಕ. ಆ ರಹಸ್ಯ ಸಾಧನವನ್ನ ರ್ಯಾಟ್ ಎಂದು ಕರೆಯುತ್ತಾರೆ, ಅಂದ್ರೆ ರ್ಯಾಮ್ ಏರ್ ಟರ್ಬನ್ ಅಂತ. ಸರಳವಾಗಿ ಹೇಳಬೇಕೆಂದ್ರೆ ಇದು ವಿಮಾನದ ಮಿನಿ ಜನರೇಟರ್. ಸಾಮಾನ್ಯವಾಗಿ ವಿಮಾನದ 2 ಇಂಜಿನ್ಗಳು ಕೆಲಸ ಮಾಡುವಾಗ ವಿಮಾನದ ಲೈಟ್, ಕಂಟ್ರೋಲ್ ಮತ್ತು ಇತರ ವ್ಯವಸ್ಥೆಗಳಿಗೆ ಇದು ಶಕ್ತಿಯನ್ನ ಒದಗಿಸುತ್ತದೆ. ಒಂದು ವೇಳೆ ಊಹಿಸಲು ಅಸಾಧ್ಯವಾದ ಸಂದರ್ಭದಲ್ಲಿ 2 ಇಂಜಿನ್ಗಳು ಒಟ್ಟಿಗೆ ಕೆಟ್ಟು ನಿಂತರೆ ವಿಮಾನಕ್ಕೆ ವಿದ್ಯುತ್ ಸಂಪರ್ಕ ಕಡಿತಗೊಳ್ಳುತ್ತದೆ. ಆಗ ಈ ಒಂದು ಪುಟ್ಟ ಫ್ಯಾನ್ ಅಂದ್ರೆ ರ್ಯಾಟ್ ತನ್ನಿಂತಾನೇ ವಿಮಾನದ ಹೊಟ್ಟೆಯಿಂದ ಹೊರಗೆ ಬರುತ್ತದೆ. ವಿಮಾನದ ಮುಂದಕ್ಕೆ ಚಲಿಸುವ ಗಾಳಿಯ ರಭಸಕ್ಕೆ ಇದು ತಿರುಗಲು ಶುರುವಾಗಿ ವಿಮಾನವನ್ನು ನಿಯಂತ್ರಿಸಲು ಬೇಕಾದ ಕನಿಷ್ಠ ವಿದ್ಯುತ್ತನ್ನ ಇದು ಉತ್ಪಾದಿಸುತ್ತದೆ. ಇದು ಪೈಲಟ್ಗಳಿಗೆ ವಿಮಾನವನ್ನ ಸಂಪೂರ್ಣವಾಗಿ ಕಳೆದುಕೊಳ್ಳುವ ಬದಲು ಅದನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ತುರ್ತು ಲ್ಯಾಂಡಿಂಗ್ ಮಾಡಲು ಒಂದು ಕೊನೆಯ ಅವಕಾಶವನ್ನ ನೀಡುತ್ತದೆ. ವಾಯುಯಾನ ತಜ್ಞರ ಪ್ರಕಾರ ಈ ರ್ಯಾಟ್ ಹೊರಬಂದರೆ ಇದರ ಅರ್ಥ ವಿಮಾನದ ಹೃದಯದ ಹಾಗೆ ಇರುವ 2 ಇಂಜಿನ್ಗಳು ಏಕಕಾಲಕ್ಕೆ ನಿಂತು ಹೋಗಿರಬಹುದು ಎನ್ನುವ ಅರ್ಥವನ್ನು ನೀಡುತ್ತದೆ. ಇದು ಅಪರೂಪದ ಘಟನೆ, ಹೀಗೆ ಆಗುವುದು ತುಂಬಾನೇ ಕಡಿಮೆ. ಆದ್ರೆ ಅಹಮದಾಬಾದ್ ನಲ್ಲಿ ಟೇಕ್ ಆಫ್ ಆಗುವಾಗ ಎಲ್ಲವೂ ಸರಿಯಿತ್ತು, ಹವಾಮಾನವು ಚೆನ್ನಾಗಿತ್ತು, ಪೈಲಟ್ಗಳು ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ದರು. ಆದ್ರೆ ಆಕಾಶಕ್ಕೆ ಹಾರಿದ ಕೆಲವೇ ಕ್ಷಣಗಳಲ್ಲಿ 2 ಇಂಜಿನ್ಗಳ ಶಕ್ತಿ ನಷ್ಟವಾಗಿ ಹೋಗಿತ್ತು. ಇದೇ ಕಾರಣ ವಿಮಾನವು ಕೂಡ ಪತನವಾಗಿತ್ತು. ಹೌದು ಸ್ನೇಹಿತರೆ, ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ಅಪಘಾತಗಳನ್ನು ತಪ್ಪಿಸಲು ಸಾಧ್ಯವೇ ಆಗುವುದಿಲ್ಲ. ಆಗಾಗ ವಿಮಾನ ಅಪಘಾತಗಳು ವಿಶ್ವಾದ್ಯಂತ ನಡೆಯುತ್ತಾನೆ ಇರುತ್ತವೆ. ಆದರೆ ಭಾರತದಲ್ಲಿ ನಡೆದ ಆ 10 ವಿಮಾನ ದುರಂತಗಳು ಇಂದಿಗೂ ಹಲವಾರು ಜನರನ್ನ ಭಯಭೀತಿಗೊಳಿಸುತ್ತವೆ. ಅಷ್ಟಕ್ಕೂ ಆ ಭಯಂಕರ ಅಪಘಾತಗಳು ಯಾವುವು ಅನ್ನುವುದನ್ನ ಒಂದೊಂದಾಗಿ ತಿಳಿದುಕೊಳ್ಳೋಣ. 1996 ಚಕ್ರಿ ದಾದ್ರಿ ವಿಮಾನ ದುರಂತ. 1996ರ ನವೆಂಬರ್ 12ರಂದು ಭಾರತವು ತನ್ನ ಇತಿಹಾಸದಲ್ಲಿ ಅತ್ಯಂತ ಭೀಕರ ವಿಮಾನ ಅಪಘಾತವನ್ನ ಕಂಡಿತ್ತು. ಹರಿಯಾಣದ ಚಕ್ರಿ ದಾದ್ರಿ ಬಳಿ ನಡೆದ ಈ ದುರಂತದಲ್ಲಿ ಸೌದಿ ಅರೇಬಿಯನ್ ಏರ್ಲೈನ್ಸ್ ಬೋಯಿಂಗ್ 747 ಮತ್ತು ಕಜಕಿಸ್ತಾನ್ ಏರ್ಲೈನ್ಸ್ ಇಲ್ಯೂಷನ್ IL-76 ವಿಮಾನಗಳು ಆಕಾಶದ ಮಧ್ಯದಲ್ಲಿಯೇ ಡಿಕ್ಕಿಯಾಗಿ ಪತನಗೊಂಡಿದ್ದವು. ಇದೊಂದು ಮಧ್ಯ ವಾಯು ಘರ್ಷಣೆ ಅಂದ್ರೆ ಮಿಡ್ ಏರ್ ಕೊಲಿಷನ್ ಆಗಿತ್ತು. 2 ವಿಮಾನಗಳಲ್ಲಿದ್ದ ಒಟ್ಟು 349 ಪ್ರಯಾಣಿಕರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದರು. ಇದು ವಿಶ್ವದ ಇತಿಹಾಸದಲ್ಲಿಯೇ ಅತ್ಯಂತ ಮಾರಕ ಮಧ್ಯವಾಯು ಡಿಕ್ಕಿಯಾಗಿ ದಾಖಲಿಸಲಾಗಿತ್ತು. ಭಾರತೀಯ ಆಕಾಶದಲ್ಲಿ ಈವರೆಗಿನ ಅತ್ಯಂತ ಹೀನಾಯ ವಿಮಾನ ದುರಂತ ಇದೆಂದು ಪರಿಗಣಿಸಲಾಗುತ್ತದೆ. ಅಪಘಾತಕ್ಕೆ ಮುಖ್ಯ ಕಾರಣವೇನೆಂದರೆ ವಿಮಾನಗಳ ನಡುವಿನ ಸಂಪರ್ಕದ ಕೊರತೆ. ಈ ದೋಷದ ಪರಿಣಾಮವಾಗಿ ಕಜಕಿಸ್ತಾನ್ ವಿಮಾನವು ತನ್ನ ನಿಗದಿತ ಎತ್ತರಕ್ಕಿಂತ ಕೆಳಗೆ ಇಳಿದಿದ್ದು ತಕ್ಷಣವೇ ಸೌದಿ ವಿಮಾನಕ್ಕೆ ಡಿಕ್ಕಿಯಾಗಿತ್ತು. ಈ ದುರ್ಘಟನೆಯ ನಂತರ ಭಾರತೀಯ ವಾಯುಯಾನದಲ್ಲಿ ಹಲವು ಪ್ರಮುಖ ಬದಲಾವಣೆಗಳನ್ನ ಕೂಡ ಮಾಡಲಾಗಿತ್ತು. ಆಕಾಶ ಸಂಚಾರ ನಿಯಂತ್ರಣ ವ್ಯವಸ್ಥೆ ಮತ್ತು ಪೈಲಟ್ಗಳ ತರಬೇತಿಯ ಕ್ರಮವನ್ನ ಬಲಗೊಳಿಸಲಾಗಿತ್ತು. 2010 ಮಂಗಳೂರು ಏರ್ ಇಂಡಿಯಾ ವಿಮಾನ ದುರಂತ. ಹೌದು ಸ್ನೇಹಿತರೆ, ಮೇ 22, 2010ರಂದು ದುಬೈನಿಂದ ಮಂಗಳೂರಿಗೆ ಬರುತ್ತಿದ್ದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಸಂಖ್ಯೆ 812 ಭೀಕರ ಅಪಘಾತಕ್ಕೆ ಒಳಗಾಗಿತ್ತು. ಬೋಯಿಂಗ್ 737-800 ವಿಮಾನವು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಳಿಯುವಾಗ ರನ್ವೇ ದಾಟಿ ತೀವ್ರ ಇಳಿಜಾರಿನಿಂದ ಆವೃತವಾದ ಟೇಬಲ್ ಟಾಪ್ ಪರ್ವತದ ಬಯಲಿಗೆ ಬಿದ್ದು ಭಾರೀ ಸ್ಫೋಟಗೊಂಡಿತ್ತು. ಒಟ್ಟು 166 ಪ್ರಯಾಣಿಕರಲ್ಲಿ 158 ಜನರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದರು ಹಾಗೂ ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದರು. ಇದು ಭಾರತೀಯ ನಾಗರಿಕ ವಿಮಾನಯಾನ ಇತಿಹಾಸದಲ್ಲಿಯೇ ಅತ್ಯಂತ ದುಃಖಕರ ಲ್ಯಾಂಡಿಂಗ್ ಅಪಘಾತಗಳಲ್ಲಿ ಒಂದಾಗಿದೆ. ಟೇಬಲ್ ಟಾಪ್ ರನ್ವೇ ಎಂಬುದು ಅದರ ಸುತ್ತಲೂ ಇಳಿಜಾರಿನಿಂದ ಆವೃತವಾಗಿರುವ ಪರ್ವತದ ಮೇಲಿರುವ ರನ್ವೇ ಇದಾಗಿದ್ದು ಇಂತಹ ಸ್ಥಳದಲ್ಲಿ ಇಳಿಯುವಾಗ ಪೈಲಟ್ಗಳಿಗೆ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತದೆ. ಈ ದುರ್ಘಟನೆಯ ನಂತರ ಭಾರತದಲ್ಲಿ ಟೇಬಲ್ ಟಾಪ್ ರನ್ವೇಗಳ ಸುರಕ್ಷತೆ ಕುರಿತಂತೆ ತೀವ್ರ ಚರ್ಚೆ ಆರಂಭವಾಗಿತ್ತು ಮತ್ತು ಹಲವು ತಾಂತ್ರಿಕ ಸುಧಾರಣೆಗಳನ್ನು ಕೂಡ ಮಾಡಲಾಗಿತ್ತು.
1998 ಪಾಟ್ನಾ ವಿಮಾನ ಅಪಘಾತ. ಜುಲೈ 17, 1998ರಂದು ಬಿಹಾರದ ಪಾಟ್ನಾದಲ್ಲಿ ಸಂಭವಿಸಿದ ಅಲೈನ್ಸ್ ಏರ್ ಫ್ಲೈಟ್ 7412 ದುರಂತವು ಭಾರತೀಯ ವಾಯುಯಾನ ಇತಿಹಾಸದಲ್ಲಿ ಅತ್ಯಂತ ಭೀಕರವಾಗಿತ್ತು. ಈ ವಿಮಾನವು ಪಾಟ್ನಾ ವಿಮಾನ ನಿಲ್ದಾಣಕ್ಕೆ ಇಳಿಯುವ ವೇಳೆ ಪೈಲಟ್ ಗೋ ರೌಂಡ್ ಅಂದ್ರೆ ಪುನಃ ಏರಲು ಪ್ರಯತ್ನಿಸಿದ್ದ ಸಂದರ್ಭದಲ್ಲಿಯೇ ನಿಯಂತ್ರಣ ತಪ್ಪಿ ಹತ್ತಿರದ ಜನ್ನಿ ಬೀಡಾ ಪ್ರದೇಶಕ್ಕೆ ನುಗ್ಗಿತ್ತು. ಈ ಅಪಘಾತದಲ್ಲಿ ವಿಮಾನದಲ್ಲಿದ್ದ ಎಲ್ಲ 55 ಜನರು ಜೊತೆಗೆ ನೆಲದಲ್ಲಿದ್ದಂತಹ 5 ಜನರು ದುರ್ಘಟನೆಯಲ್ಲಿ ಬಲಿಯಾಗಿದ್ದರು. ಸ್ಥಳೀಯ ನಿವಾಸಿಗಳ ಮನೆಗಳು ಹಾಗೂ ಇತರ ಕಟ್ಟಡಗಳು ಕೂಡ ಈ ಅಪಘಾತದಲ್ಲಿ ಹಾನಿಯಾಗಿದ್ದವು. ಈ ಘಟನೆ ಪೈಲಟ್ ತರಬೇತಿ, ವಿಮಾನ ನಿಯಂತ್ರಣ ಮತ್ತು ವಿಮಾನ ನಿಲ್ದಾಣ ಸುತ್ತಮುತ್ತಲಿನ ಸುರಕ್ಷತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಎಬ್ಬಿಸಿತ್ತು. ಇದು ನಗ್ನವಾಗಿ ಬಹಿರಂಗೊಂಡ ನಂತರ ತನಿಖೆಯಲ್ಲಿ ಪೈಲಟರ ನಿರ್ಧಾರ ಮತ್ತು ತಕ್ಷಣದ ಪ್ರತಿಕ್ರಿಯೆಯ ಕೊರತೆ ಮಹತ್ವದ ಕಾರಣಗಳಾಗಿ ಗುರುತಿಸಿಕೊಂಡಿದ್ದವು. 1990 ಬೆಂಗಳೂರಿನ ಏರ್ ಇಂಡಿಯಾ ಏರ್ಲೈನ್ಸ್ ವಿಮಾನ ಅಪಘಾತ. ಫೆಬ್ರವರಿ 14, 1990ರ ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ 605 ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಇಳಿಯುವ ಸಮಯದಲ್ಲಿ ಭೀಕರ ಅಪಘಾತಕ್ಕೆ ಒಳಗಾಗಿತ್ತು. ವಿಮಾನವು ಏರ್ ಬಸ್ A320 ಮಾದರಿಯಾಗಿದ್ದು ಲ್ಯಾಂಡಿಂಗ್ ಸಮಯದಲ್ಲಿ ಪೈಲಟ್ ನಿಂದ ತೊಂದರೆ ಉಂಟಾಗಿ ವಿಮಾನದ ರನ್ವೇ ಮೀರಿಸಿ ನೇರವಾಗಿ ಆವರಣದ ಹೊರಗೆ ಹೋಗಿ ಪತನಗೊಂಡಿತ್ತು. ಈ ದುರಂತದಲ್ಲಿ ಒಟ್ಟು 146 ಮಂದಿ ಪ್ರಯಾಣಿಕರು ಹಾಗೂ ಸಿಬ್ಬಂದಿಗಳು ಇದ್ದರು. ಅವರಲ್ಲಿ 92 ಜನ ಬಲಿಯಾಗಿದ್ದರು. ಹಲವರಿಗೆ ಗಾಯಗಳು ಕೂಡ ಆಗಿದ್ದವು. ತನಿಖೆಯಲ್ಲಿ ಈ ಅಪಘಾತಕ್ಕೆ ಪೈಲಟ್ ದೋಷ ಹಾಗೂ ಕಾಕ್ಪಿಟ್ ವಿನ್ಯಾಸದ ಜಟಿಲತೆಗಳು ಕಾರಣವೆಂದು ನಿರ್ಧಾರವಾಯಿತು. ಈ ಘಟನೆಯ ನಂತರ A320 ವಿಮಾನದ ಕಾಕ್ಪಿಟ್ ವಿನ್ಯಾಸ, ಪೈಲಟ್ ತರಬೇತಿ ಮತ್ತು ತುರ್ತು ಪರಿಸ್ಥಿತಿಗಳ ನಿರ್ವಹಣೆ ಕುರಿತಾಗಿ ಗಂಭೀರವಾಗಿ ಪರಿಗಣಿಸಲಾಗಿತ್ತು ಮತ್ತು ಅದರ ಬಗ್ಗೆ ಹೆಚ್ಚಿನ ಟ್ರೈನಿಂಗ್ ಅನ್ನು ಕೂಡ ನೀಡಲಾಗಿತ್ತು. ಈ ಅಪಘಾತವು ಭಾರತೀಯ ವಿಮಾನ ಕ್ಷೇತ್ರದಲ್ಲಿ ಸುರಕ್ಷತಾ ನಿಯಮಗಳನ್ನು ಮತ್ತಷ್ಟು ಬಲಪಡಿಸಲು ಪ್ರೇರಣೆಯಾಗಿತ್ತು. 1988 ಅಹಮದಾಬಾದ್ ವಿಮಾನ ಅಪಘಾತ. ಅಕ್ಟೋಬರ್ 19, 1988ರಂದು ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ಅಪಘಾತ ಸಂಭವಿಸಿತ್ತು. ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ IC113 ನಗರದ ವಿಮಾನ ನಿಲ್ದಾಣವನ್ನ ಸಮೀಪಿಸುತ್ತಿದ್ದಾಗ ಅಂತಿಮ ಇಳಿಯುವ ಹಂತದಲ್ಲಿ ಅಪಘಾತಕ್ಕೆ ಒಳಗಾಗಿತ್ತು. ಈ ಭೀಕರ ಅಪಘಾತದಲ್ಲಿ 130 ಜನರು ಸಾವಿಗೀಡಾಗಿದ್ದರು. ಇದು ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಾರಕವಾದ ವಿಮಾನ ದುರಂತಗಳಲ್ಲಿ ಒಂದಾಗಿದ್ದು ಅಂದಿನ ಅಪಘಾತ ಇನ್ನೂ ಜನರ ನೆನಪಿನಲ್ಲಿ ಜೀವಂತವಾಗಿದೆ. 1988ರ ಈ ದುರಂತವು ವಿಮಾನ ಇಳಿಯುವ ಹಂತದ ಸುರಕ್ಷತೆ, ದೃಶ್ಯಮಾನತೆ ಮತ್ತು ಹವಾಮಾನದ ಪ್ರಭಾವ ಕುರಿತು ಮಹತ್ವದ ಪಾಠವನ್ನ ಕಲಿಸಿತ್ತು. 2020 ಕೋಚಿಕೋಡೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಪಘಾತ. ಆಗಸ್ಟ್ 7, 2020 ಕೋಚಿಕೋಡೆ ಅಂದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟ್ 1344 ಭೀಕರ ಅಪಘಾತಕ್ಕೆ ಒಳಗಾಗಿತ್ತು. ವಂದೇ ಭಾರತ್ ಮಿಷನ್ ನ ಭಾಗವಾಗಿ ದುಬೈನಿಂದ ಭಾರತಕ್ಕೆ ಹಿಂದಿರುಗುತ್ತಿದ್ದ ಈ ಸಂದರ್ಭದಲ್ಲಿ ಈ ವಿಮಾನದಲ್ಲಿ 190 ಪ್ರಯಾಣಿಕರು ಮತ್ತು ಸಿಬ್ಬಂದಿ ಇದ್ದರು. ಮಳೆ ಮತ್ತು ಕಳಪೆ ಹವಾಮಾನದ ನಡುವೆ ಟೇಬಲ್ ಟಾಪ್ ರನ್ವೇಯಲ್ಲಿ ಲ್ಯಾಂಡ್ ಆಗುತ್ತಿರುವಾಗ ವಿಮಾನವು ನಿಯಂತ್ರಣ ತಪ್ಪಿ 30 ಅಡಿ ಆಳದ ಕಂದಕಕ್ಕೆ ಜಾರಿತ್ತು. ತೀವ್ರ ಹೊಡೆತದಿಂದ ವಿಮಾನ 2 ಭಾಗವಾಗಿ ಮುರಿದಿತ್ತು. ಈ ಭೀಕರ ಅಪಘಾತದಲ್ಲಿ 18 ಜನ ಪ್ರಾಣವನ್ನ ಕಳೆದುಕೊಂಡಿದ್ದರು. ಆಗು ಹೋಗು ಹಲವಾರು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದರು. ತನಿಖೆಯ ಪ್ರಕಾರ ಈ ಘಟನೆಗೆ ಕಳಪೆ ಹವಾಮಾನ ಮತ್ತು ಸವಾಲಿನ ರನ್ವೇ ಪರಿಸ್ಥಿತಿಗಳು ಕಾರಣವಾಗಿದ್ದವು. ಈ ಘಟನೆ ಭಾರತದಲ್ಲಿ ಟೇಬಲ್ ಟಾಪ್ ವಿಮಾನ ನಿಲ್ದಾಣ ಸುರಕ್ಷತೆ ಮತ್ತು ತುರ್ತು ನಿರ್ವಹಣಾ ವ್ಯವಸ್ಥೆಗಳ ಕುರಿತು ಮತ್ತೊಮ್ಮೆ ಗಂಭೀರ ಚರ್ಚೆಗೆ ಒಳಗಾಗಿತ್ತು. 1985 ಕನಿಷ್ಕಾ ವಿಮಾನ ದುರಂತ. ಭಾರತದ ವಿಮಾನ ಇತಿಹಾಸದಲ್ಲಿ ಅತಿ ಭಯಾನಕವಾಗಿ ನೆನಪಾಗುವ ಘಟನೆ ಎಂದರೆ ಅದು ಕನಿಷ್ಕಾ ಬಾಂಬ್ ದಾಳಿ. ಇದು ಜೂನ್ 23, 1985ರಂದು ನಡೆದಿತ್ತು. ಏರ್ ಇಂಡಿಯಾ ಫ್ಲೈಟ್ 182 ಕೆನಡಾದಿಂದ ಭಾರತಕ್ಕೆ ಆಗಮಿಸುತ್ತಿದ್ದಾಗ ಐರ್ಲೆಂಡಿನ ಕರಾವಳಿ ಆಕಾಶದಲ್ಲಿ ಸಿಖ್ ಉಗ್ರಗಾಮಿಗಳು ಇಟ್ಟಿದ್ದ ಬಾಂಬ್ ಸ್ಫೋಟಗೊಂಡಿತ್ತು. ಈ ಘಟನೆಯಲ್ಲಿ 329 ಪ್ರಯಾಣಿಕರು ಮತ್ತು ಸಿಬ್ಬಂದಿ ಎಲ್ಲರೂ ತಮ್ಮ ಜೀವವನ್ನ ಕಳೆದುಕೊಂಡಿದ್ದರು. ಇದು ಕೇವಲ ಭಾರತವಷ್ಟೇ ಅಲ್ಲದೆ ಜಾಗತಿಕ ಮಟ್ಟದಲ್ಲಿಯೂ ಹವಾಮಾನ ಭದ್ರತೆಗೆ ಸಂಬಂಧಿಸಿದಂತೆ ಸಂಭವಿಸಿದ ಅತ್ಯಂತ ಮಾರಕ ಭಯೋತ್ಪಾದಕ ದಾಳಿಯಲ್ಲಿ ಒಂದಾಗಿ ಇತಿಹಾಸದಲ್ಲಿ ಈಗಲೂ ಕೂಡ ಅದನ್ನ ನೆನಪಿಸುತ್ತಾರೆ. ಈ ದುರಂತವು ಅಂತಾರಾಷ್ಟ್ರೀಯ ವಿಮಾನಯಾನ ಕ್ಷೇತ್ರದಲ್ಲಿ ಭದ್ರತಾ ದುರ್ಬಲತೆ, ಕಠಿಣ ಎಚ್ಚರಿಕೆಯಾಗಿ ಬದಲಾಗಿದೆ ಮತ್ತು ಇದರಿಂದಾಗಿ ಹವಾಮಾನ ಭದ್ರತೆಗೆ ಸಂಬಂಧಿಸಿದ ಕ್ರಮಗಳಲ್ಲಿ ಹಲವು ತಿದ್ದುಪಡಿಯನ್ನ ಮತ್ತು ಕಠಿಣ ನಿಯಮಗಳನ್ನ ಜಾರಿಗೆ ಬಂದಿದ್ದವು.
1982 ಏರ್ ಇಂಡಿಯಾ ಫ್ಲೈಟ್ 403 ದುರಂತ. ಇದು 1982 ಜೂನ್ 11ರಂದು ಏರ್ ಇಂಡಿಯಾ ಫ್ಲೈಟ್ 403 ಮುಂಬೈ ವಿಮಾನ ನಿಲ್ದಾಣದತ್ತ ಲ್ಯಾಂಡ್ ಆಗುತ್ತಿದ್ದ ಸಂದರ್ಭದಲ್ಲಿ ಭೀಕರ ಅಪಘಾತಕ್ಕೆ ಒಳಗಾಗಿತ್ತು. ಈ ವೇಳೆ ಭಾರೀ ಮಳೆ ವಿಪತ್ತು ಸಂಬಂಧಿಸುವುದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿತ್ತು. ಭಾರೀ ಮನ್ಸೂನ್ ಮಳೆಯ ಕಾರಣದಿಂದಾಗಿ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಗೋಚರತೆಯ ಕೊರತೆ ಮತ್ತು ಅದರ ರನ್ವೇ ಪರಿಸ್ಥಿತಿಗಳ ನಡುವೆ ವಿಮಾನವು ನಿಯಂತ್ರಣ ತಪ್ಪಿ ಪತನಗೊಂಡಿತ್ತು. ವಿಮಾನದಲ್ಲಿ 111 ಪ್ರಯಾಣಿಕರು ಮತ್ತು ಸಿಬ್ಬಂದಿಯ ಪೈಕಿ 17 ಜನರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದರು. ಬಹುತೇಕ ಜನರು ಬದುಕಿದರು. ಈ ದುರಂತವು ಹವಾಮಾನ ಪ್ರಭಾವ ಮತ್ತು ರನ್ವೇ ಸುರಕ್ಷತೆಯ ಮಹತ್ವವನ್ನ ಒತ್ತಿ ಹೇಳುವಂತಾಗಿತ್ತು. ತುರ್ತು ನಿರ್ವಹಣಾ ಕ್ರಮಗಳ ಅಗತ್ಯದ ಬಗ್ಗೆ ಹೆಚ್ಚಿಗೆ ಕ್ರಮಗಳನ್ನ ಕೈಗೊಳ್ಳಲು ಒಂದು ಅನುಕೂಲ ಮಾಡಿಕೊಟ್ಟಿತ್ತು. 1978 ಏರ್ ಇಂಡಿಯಾ ಅರೇಬಿಯನ್ ಸಮುದ್ರ ದುರಂತ. 1978ರ ಜನವರಿ 1ರಂದು ಹೊಸ ವರ್ಷದ ದಿನವೇ ಭಾರತವು ತನ್ನ ಇತಿಹಾಸದಲ್ಲಿಯೇ ಅತ್ಯಂತ ದುಃಖದ ವಾಯುಯಾನ ಅಪಘಾತಗಳಲ್ಲಿ ಒಂದನ್ನ ಅನುಭವಿಸಿತ್ತು. ಏರ್ ಇಂಡಿಯಾ ಫ್ಲೈಟ್ 855 ಮುಂಬೈನಿಂದ ಹೊರಟು ಕೆಲವೇ ನಿಮಿಷಗಳಲ್ಲಿ ತಾಂತ್ರಿಕ ವೈಫಲ್ಯ ಕಾರಣವಾಗಿ ಅರೇಬಿಯನ್ ಸಮುದ್ರದಲ್ಲಿ ಪತನಗೊಂಡಿತ್ತು. ಈ ದುರಂತದಲ್ಲಿ ವಿಮಾನದಲ್ಲಿದ್ದ ಎಲ್ಲ 213 ಜನರು ಬಲಿಯಾಗಿದ್ದರು. ಈ ಘಟನೆಯ ನಂತರ ಭಾರತದಲ್ಲಿ ಪೈಲಟ್ ತರಬೇತಿ ವಿಧಾನಗಳು, ವಿಮಾನಗಳ ಉಪಕರಣಗಳ ನಿರ್ವಹಣೆ ಮತ್ತು ವಿಮಾನ ದಿಕ್ಕು ನಿರ್ವಹಣಾ ವ್ಯವಸ್ಥೆಯಲ್ಲಿ ಹಲವಾರು ಸುಧಾರಣೆಗಳನ್ನ ತರಲಾಯಿತು. 2025 ಅಹಮದಾಬಾದ್ ವಿಮಾನ ದುರಂತ. ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನವು ಅಹಮದಾಬಾದ್ನಿಂದ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಪತನಗೊಂಡಿತ್ತು. ಈ ದುರಂತದಲ್ಲಿ 250ಕ್ಕೂ ಹೆಚ್ಚು ಜನರು ಪ್ರಾಣವನ್ನ ಕಳೆದುಕೊಂಡಿದ್ದರು. ಜೂನ್ 12ರಂದು ಅಹಮದಾಬಾದ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಲಂಡನ್ಗೆ ಹಾರುತ್ತಿದ್ದ A1171 ವಿಮಾನ ಅಪಘಾತಕ್ಕೆ ಒಳಗಾಗಿತ್ತು. ಅದು ಮಧ್ಯಾಹ್ನ 1:38 ಅಹಮದಾಬಾದ್ನಿಂದ ಹೊರಟ 12 ವರ್ಷದ ಹಳೆಯ ಬೋಯಿಂಗ್ 787 ವಿಮಾನ 230 ಪ್ರಯಾಣಿಕರು ಹಾಗೂ 12 ಸಿಬ್ಬಂದಿಯನ್ನ ಹೊತ್ತೊಯ್ಯುತ್ತಿತ್ತು. ವಿಮಾನ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಅಪಘಾತಕ್ಕೆ ಒಳಗಾಗಿತ್ತು. ಇದರಿಂದಾಗಿ ವಿಮಾನದಲ್ಲಿದ್ದ 242 ಜನರಲ್ಲಿ 241 ಮಂದಿ ಸಾವನ್ನಪ್ಪಿದ್ದರು. ಬದುಕುಳಿದ ಏಕೈಕ ವ್ಯಕ್ತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಪ್ರಾಣಾಪಾಯದಿಂದ ಪಾರಾಗಿದ್ದ. ವಿಮಾನದಲ್ಲಿದ್ದ 230 ಪ್ರಯಾಣಿಕರ ಪೈಕಿ 169 ಭಾರತೀಯರು, 53 ಬ್ರಿಟಿಷ್ ಪ್ರಜೆಗಳು, 7 ಪೋರ್ಚುಗೀಸ್ ಪ್ರಜೆಗಳು ಮತ್ತು ಒಬ್ಬ ಕೆನಡಾ ಪ್ರಜೆಯಾಗಿದ್ದ. ಅಪಘಾತಕ್ಕೆ ಒಳಗಾದಂತಹ ಏರ್ ಇಂಡಿಯಾ ವಿಮಾನವು ರನ್ವೇ 23ರಿಂದ ವಿಮಾನ ಟೇಕ್ ಆಫ್ ಆಗಿತ್ತು. ಹಾರಿದ 2 ನಿಮಿಷದಲ್ಲಿ ಪೈಲಟ್ ಮೇ ಡೇ ಎಂದು ಎಟಿಸಿಗೆ ಕೊನೆಯ ಸಂದೇಶವನ್ನ ಕೊಟ್ಟಿದ್ದರು. ಮೇ ಡೇ ಅಂದ್ರೆ ವಿಮಾನ ಡೇಂಜರ್ ನಲ್ಲಿದ್ದು ತುರ್ತು ಅವಶ್ಯಕತೆಗೆ ಬಗ್ಗೆ ಎಮರ್ಜೆನ್ಸಿ ಕರೆ ಮಾಡುವುದು. ಎಟಿಸಿ ಮತ್ತೆ ಕರೆ ಮಾಡಿದಾಗ ವಾಪಸ್ ಪ್ರತಿಕ್ರಿಯೆ ಬರಲೇ ಇಲ್ಲ. ಪೈಲಟ್ ಮೇ ಡೇ ಸಂದೇಶ ಕೊಟ್ಟ ಕೆಲವೇ ಕ್ಷಣದಲ್ಲಿ ವಿಮಾನ ಪತನವಾಗಿತ್ತು. ಹೌದು ಸ್ನೇಹಿತರೆ, ಇಂತಹ ದುರ್ಘಟನೆಗಳು ಆಗಾಗ ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವಾದ್ಯಂತ ನಡೆಯುತ್ತಾನೆ ಇರುತ್ತವೆ. ಈ ಘಟನೆಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.